ಕಾಂತಾರ ತಂಡದಲ್ಲಿ, ನಾನು ರಿಷಬ್ ಶೆಟ್ಟಿ ತಂಡದಲ್ಲಿ ವಿನಂತಿಸುವುದು, ಮೊನ್ನೆ ಒಂದು ಮಾತು ಹೇಳಿದ್ದೀನಿ, ಅದಕ್ಕೆ ಪ್ರತಿಕ್ರಿಯೆ ಇಲ್ಲ. ರಿಷಬ್ ಶೆಟ್ಟಿ ಅವರೇ ಈ ರೀತಿ ಕೆಟ್ಟದಾಗಿ ಹೆಜ್ಜೆ ಇಡ್ತಾ ಇದ್ದಾರೆ, ಇದಕ್ಕೆ ಉತ್ತರವನ್ನು ನೀವು ಕೊಡಬೇಕು, ನಾವು ಉತ್ತರ ಕೊಡುವುದಲ್ಲ. ನೀವು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಯಾಕೆ ಕೊಡುವುದಿಲ್ಲ ನೀವು? ಯಾಕೆ ಅದನ್ನು ನಿಲ್ಲಿಸುವುದಕ್ಕೆ ಆಗುದಿಲ್ಲ? ಅಂಥದ್ದನ್ನ ನೀರು ಹಾಕಿ ಅದನ್ನ ಎರೆದು ತೆಂಗಿನ ಎಣ್ಣೆಯಲ್ಲಿ ಇಲ್ಲದಿರು ತುಪ್ಪದಲ್ಲಿ ಕಲಸೋದು. ದಿವಸ ಹೋದಷ್ಟು ಅದು ಬಂಗಾರದ ವರ್ಣಕ್ಕೆ ನಮ್ಮ ಮುಖವನ್ನು ತೋರಿಸ್ತದೆ. ಅದಕ್ಕೆ ಅಷ್ಟು ಶಕ್ತಿ ಇದೆ. ಈ ರೀತಿ ಮುಖವಾಡವನ್ನು ಮಾಡುವಂತದ್ದು, ಅದಕ್ಕೆ ಒಂದಷ್ಟು ಮಂದಿ ಅದನ್ನ ಸಿಕ್ಕವರು ಬಳಕೆ ಮಾಡುವಂತದ್ದು ಖಂಡಿತವಾಗಿ ತಪ್ಪು. ದಯವಿಟ್ಟು ಇದನ್ನು ನಿಲ್ಲಿಸುವಂತ ಪ್ರಯತ್ನ ರಿಷಬ್ ಶೆಟ್ಟಿ ಅವರೇ ಮಾಡಬೇಕಂತೇಳಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಯಾವುದು ನಾವು ಒಳ್ಳೆಯದು ಅಂತ ಗ್ರಹಿಸಿದ್ದೇವೆ, ಯಾವುದು ದೈವಾರಾಧನೆಯ ಬಗ್ಗೆ ಜಗತ್ತನ್ನು ಜಾಗೃತಗೊಳಿಸಿದೆ ಅಂತ ಹೇಳಿದ್ದೇವೋ, ಅದರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಟ್ಟಿದ್ದೇವೆಯೋ, ಆದರೆ ಅದರಲ್ಲಿ ಒಂದಷ್ಟು ಚಿಕ್ಕ ತೊಡಕುಗಳನ್ನು ಕಾಣುವಾಗ ನೋವಾಗ್ತದೆ. ಕಾಂತಾರ ಚಲನಚಿತ್ರದ ಬಗ್ಗೆ ವಿಶ್ವದಾದ್ಯಂತ ತುಳುನಾಡಿನ ದೈವಾರಾಧನೆಯ ಪರಿಚಯ ಆಯಿತು, ಇದು ಸತ್ಯ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಕಾಂತಾರವನ್ನು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದರೆ ವಿಕೃತ ಮನಸ್ಸುಗಳು ತಮ್ಮ ಚೇಷ್ಟೆಯನ್ನ ನಡೆಸುವುದಕ್ಕೋಸ್ಕರ ದೈವಾರಾಧನೆಯ ಮುಖವರ್ಣಿಕೆಯ ಅದರ ಮೌಲ್ಯದ ಬಗ್ಗೆ ಅರಿವಿರದೆ ಅದನ್ನ ದುರುಪಯೋಗ ಪಡಿಸುವಂತ ಘಟನೆ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಇನ್ಸ್ಟಾಗ್ರಾಮ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಪಂಜುರುಳಿ ದೈವದ ಸಾಂಪ್ರದಾಯಿಕ ಮುಖವರ್ಣಿಕೆ ಏನಿದೆ, ಅದನ್ನ ರೌದ್ರವಾಗಿ ಕಣ್ಣರಳಿಸಿರುವಂತಹ ಮುಖವರ್ಣಿಕೆಯನ್ನ, ಆ ಮುಖವಾಡವನ್ನ ಇನ್ಸ್ಟಾಗ್ರಾಮ್ನಲ್ಲಿ ತೋರಿಸ್ತಾರೆ. ಅದನ್ನು ಯಾರ ಮುಖಕ್ಕೆ ಅವರ ಮೊಬೈಲ್ನಲ್ಲಿ ಜೋಡಿಸಿದ ರೀತಿಯಲ್ಲಿ ಹಿಡಿದರೆ ಅವರ ಮುಖ ಆ ದೈವದ ಮುಖದ ಹಾಗೆ ಕಾಣುತ್ತದೆ. ನಾನು ಹೇಳುವಂಥದ್ದು, ಈ ಆ್ಯಪನ್ನೇ ಡಿಲೀಟ್ ಮಾಡಬೇಕು. ಈ ಆ್ಯಪ್ ಮಾಡದ ಹಾಗೆ ಅದನ್ನು ಖಡಾಖಂಡಿತವಾಗಿ ನಿಷೇಧಿಸಬೇಕು. ನಾನು ಕಾಂತಾರ ತಂಡದಲ್ಲಿ, ನಾನು ರಿಷಬ್ ಶೆಟ್ಟಿ ತಂಡದಲ್ಲಿ ವಿನಂತಿಸುವುದು, ಮೊನ್ನೆ ಒಂದು ಮಾತು ಹೇಳಿದ್ದೀನಿ, ಅದಕ್ಕೆ ಪ್ರತಿಕ್ರಿಯೆ ಇಲ್ಲ. ರಿಷಬ್ ಶೆಟ್ಟಿ ಅವರೇ ದಯವಿಟ್ಟು ನಾನು ಹೇಳುವಂಥದ್ದು, ಈ ರೀತಿ ಕೆಟ್ಟದಾಗಿ ಹೆಜ್ಜೆ ಇಡ್ತಾ ಇದ್ದಾರೆ, ಇದಕ್ಕೆ ಉತ್ತರವನ್ನು ನೀವು ಕೊಡಬೇಕು, ನಾವು ಉತ್ತರ ಕೊಡುವುದಲ್ಲ. ನೀವು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಯಾಕೆ ಕೊಡುವುದಿಲ್ಲ ನೀವು? ಯಾಕೆ ಅದನ್ನು ನಿಲ್ಲಿಸುವುದಕ್ಕೆ ಆಗುವುದಿಲ್ಲ? ನಿಲ್ಲಿಸಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ಆ ದೈವಾರಾಧನೆಯ ಮುಖವರ್ಣಿಕೆಯನ್ನ ಸಿಕ್ಕವರು ಮಾಡಿ ಅದಕ್ಕೆ ನಿಂದನ ರೀತಿಯಲ್ಲಿ ಮುಂದುವರಿದು ಎಷ್ಟು ಸರಿ? ನಿಮ್ಗೆ ಇದು ಸಹಿ ಆಗ್ತದ? ನಿಮ್ಮಂತ ಒಂದು ಮರ್ಯಾದಸ್ಥರು, ನಿಮ್ಮಂತ ಒಂದು ಸಂಪ್ರದಾಯಸ್ಥರು, ನಿಮ್ಮಂತ ದೈವಾರಾಧನೆ ಮಾಡುವವರು ಇದರ ಬಗ್ಗೆ ಇನ್ನಷ್ಟು ಜಾಗೃತಿ ವಹಿಸಬೇಕು. ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ದಯವಿಟ್ಟು ಇದನ್ನ ನಿಷೇಧಿಸಬೇಕು, ಅದನ್ನ ತಡೆ ಹಿಡಿಯುವಂತೆ ನೀವು ಮಾಡಬೇಕು. ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು. ದಯವಿಟ್ಟು ನಾವು ಕಾನೂನು ರೀತಿಯಲ್ಲಿ ಯಾವ ರೀತಿ ಇದನ್ನ ತಡೆಗಟ್ಟಬಹುದು ಈ ಬಗೆಗಾಗಿ ನೀವು ಚಿಂತಿಸಬೇಕು. ಇದಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕು. ಕರೆದ್ರೆ ನಾನು ಕೂಡ ನಿಮ್ಮೊಂದಿಗೆ ಬರ್ತೇನೆ. ಯಾರಿಗೆ ಯಾವ ರೀತಿ ಇದನ್ನ ದೂರು ಕೊಡಬೇಕು, ಯಾವ ರೀತಿ ಮಾಡಬೇಕು ನೀವು ತಿಳಿಸಿ, ನಾವು ನಿಮ್ಮೊಂದಿಗೆ ಬರ್ತೇವೆ. ಇದನ್ನ ಜವಾಬ್ದಾರಿ ಕಾಂತಾರ ಚಲನಚಿತ್ರದವರೇ. ದಯವಿಟ್ಟು ನೀವು ಇದನ್ನು ದಯವಿಟ್ಟು ನಿಲ್ಲಿಸುವಂತ ಕೆಲಸ ಮಾಡಬೇಕು. ಇನ್ನೊಂದು, ದೈವಾರಾಧನೆ ಮುಖವರ್ಣಿಕೆ ಅನ್ನುವಂಥದ್ದು ಸಾಮಾನ್ಯ ಅಲ್ಲ. ಅದರ ಬಗ್ಗೆ ನಿಮಗೆ ತಿಳಿಸುವುದಂತಿದ್ರೆ ದಯವಿಟ್ಟು ಕೇಳಿ. ನಮ್ಮಲ್ಲಿ ಅರೆದಳ ಅಂತ ಹಾಕ್ತೇವೆ ಮುಖಕ್ಕೆ, ಅದು ಹಳದಿ ವರ್ಣ. ನಮ್ಮ ಮನೆಯಲ್ಲಿ ಇವಾಗಲೂ ಕಲ್ಲಿದೆ, ಅದು ಸುಣ್ಣ ಕಲ್ಲಿನ ರೀತಿ ಇದೆ. ಅದನ್ನ ಅರಿಬೇಕು. ಆವಾಗ ಹತ್ತಿರದಿಂದ ನೀರೆರಿಬೇಕು. ನನ್ನ ತಂದೆಯವರು ಅರಿತಾ ಇದ್ರು, ತಾಯಿಯವರು ನೀರೆರಿತಿದ್ರು. ಅದು ಅಷ್ಟು ಖಾರ, ಅಷ್ಟು ಉಷ್ಣ. ಅದನ್ನ ನೇರ ಹಾಕಿದ್ರೆ ಮುಖ ಸುಟ್ಟು ಹೋಗ್ತದೆ. ಅಂಥದ್ದನ್ನ ನೀರು ಹಾಕಿ ಅದನ್ನ ಎರೆದು ಅದನ್ನ ತೆಗೆದು ಅದನ್ನ ತೆಂಗಿನ ಎಣ್ಣೆಯಲ್ಲಿ ಇಲ್ಲದಿರು ತುಪ್ಪದಲ್ಲಿ ಅದನ್ನ ಕಲಸೋದು. ಆಮೇಲೆ ಅದು ಒಂದಷ್ಟು ದಿವಸ ಹೋದಷ್ಟು ಅದು ಬಂಗಾರದ ವರ್ಣಕ್ಕೆ ನಮ್ಮ ಮುಖವನ್ನು ತೋರಿಸ್ತದೆ. ಅದಕ್ಕೆ ಅಷ್ಟು ಶಕ್ತಿ ಇದೆ. ಅದನ್ನು ಅಷ್ಟು ಸಂಪ್ರದಾಯಬದ್ಧವಾಗಿ ಮಾಡಬೇಕು. ಅದನ್ನು ಯಾವುದು ಗೆರಟೆಯಲ್ಲಿಟ್ಟು ಅದಕ್ಕೆ ಒಂದು ಆರಾಧನಾ ಪದ್ಧತಿ ಇದೆ, ಅದರಲ್ಲೇ ಇಡಬೇಕು ಹೊರತಾಗಿ ಬೇರೆ ಇದರಲ್ಲಿ ಇಡುವಂತ ಕ್ರಮ ಇಲ್ಲ. ಅದರಲ್ಲಿಟ್ಟು ಅರದಳವನ್ನು ಹಾಕ್ತಾರೆ. ಅರದಳದೊಂದಿಗೆ ನಾವು ಎಳೆಯುವಂತ ಕಪ್ಪಿನ ಗೆರೆ ಏನಿದೆ, ಅದಕ್ಕೆ ಚಿಟ್ಟೆ ಏನಿದೆ, ಅದಕ್ಕೂ ಸಂಪ್ರದಾಯದ ಲೆಕ್ಕಾಚಾರ ಇದೆ. ಸಿಕ್ಕವರದನ್ನು ಹಾಕುವಂತದ್ದಲ್ಲ. ಅದಕ್ಕೆ ಯಾವ ರೀತಿ ಮಾಡ್ತಾರೆ, ಕೆಲವರು ಎಳ್ಳೆಣ್ಣೆಯಿಂದ ದೀಪವನ್ನ ಉರಿಸಿ ಅದರ ಮಸಿಯನ್ನ ಬಳಕೆ ಮಾಡ್ತಾರೆ. ಅದು ತೆಂಗಿನೆಣ್ಣೆಯಿಂದ ಅದರ ಮಸಿಯನ್ನ ಬಳಕೆ ಮಾಡ್ತಾರೆ. ಅದರಿಂದ ಎಳೆಯುವಂತ ಕಾಡಿಗೆಗಳನ್ನ ಬಳಕೆ ಮಾಡ್ತಾರೆ. ಆಮೇಲೆ ಹಲಸಿನ ಮರದಲ್ಲಿ ಒಂದು ಅಣಬೆ ಸಿಗ್ತದೆ, ಅದು ಗಟ್ಟಿ ಇರ್ತದೆ. ಆ ಅಣಬೆಯನ್ನ ತೆಗೆದು ಅದನ್ನ ಅರೆದಾಗ ಅದು ಕಂದು ವರ್ಣಕ್ಕೆ ತಿರುಗ್ತದೆ. ಅದಕ್ಕೆ ಸುಣ್ಣ ಹಾಕಿ ಅರೆದಾಗ ಅದು ಕಪ್ಪು ವರ್ಣಕ್ಕೆ ತಿರುಗ್ತದೆ. ಅದರ ಬೊಟ್ಟನ್ನ ಇಡಬೇಕು. ಆಮೇಲೆ ಇಂಗ್ಲಿಕ ಅನ್ನುವಂತ ಎಲೆಯಿಂದ ಮಾಡುವಂತ ಕೆಂಪು ಬಣ್ಣ ಸಿಗ್ತದೆ, ಅದನ್ನೇ ಬಳಕೆ ಮಾಡುವಂತದ್ದು. ಇಷ್ಟರ ಹೊರತಾಗಿ ಬೇರೆ ಬಣ್ಣವನ್ನ, ಪಂಚವರ್ಣದ ಮಣ್ಣು, ಪಂಚವರ್ಣದ ಬಣ್ಣ, ಇದನ್ನ ಮುಖವರ್ಣಕ್ಕೆ ಮಾಡುವುದಂತಿದ್ರೆ
ನಾವು ಆ ಬಣ್ಣವನ್ನ ಮುಖಕ್ಕೆ ಹಾಕಬೇಕಂತಿದ್ರೆ ದೀಪ ಇಡಬೇಕು. ದೀಪದ ಮಧ್ಯೆ ದೀಪದ ಸಂಕಲ್ಪದೊಂದಿಗೆ ಆ ಬಣ್ಣವನ್ನ ಪೂಜಿಸಿ ನಾವು ಹಾಕುವಂತ ಕ್ರಮ. ಆ ಇಡೀ ರಾತ್ರಿ ಬೆಳಗಿನವರೆಗೆ ನಾವು ಕಟ್ಟಿದಂತ ನೇಮದ ಮುಖದ ಆ ವರ್ಣವನ್ನ ತೆಗೆದು ಅರೆದಾಳವನ್ನು ತೆಗೆದು ಮರುದಿವಸ ಇನ್ನೊಬ್ಬರಿಗೆ ಕೊಟ್ರೆ ಅದು ಮದ್ದಾಗಿ ಪರಿಣಮಿತ ಆಗ್ತದೆ. ಅದು ನಮ್ಮಲ್ಲಿ ಮುಖದಲ್ಲಿ ಕರ್ವಾಂಗ ಅಂತ ಬರ್ತದೆ, ಅದಕ್ಕೆ ಮದ್ದಾಗ್ತದೆ. ಉಗುರು ಸುತ್ತಿಗೆಲ್ಲ ಮದ್ದಾಗ್ತದೆ. ಅದು ಅಷ್ಟು ಶಕ್ತಿಶಾಲಿ ಆಗಿರ್ತದೆ. ಇಂಥದ್ದನ್ನ ನಾವು ಸಿಕ್ಕ ರೀತಿಯಲ್ಲಿ ಅವಹೇಳನ ಮಾಡುವ ರೀತಿಯಲ್ಲಿ ಮಾಡುವಂಥದ್ದು ಎಷ್ಟು ಸರಿ ಅಗತ್ಯ ಉಂಟೋ, ಯಾವುದೇ ರೀತಿಯಲ್ಲಿ ಯಕ್ಷಗಾನ ಶೈಲಿಯಲ್ಲಿಯೋ ನಾಟಕದ ಶೈಲಿಯಲ್ಲಿಯೋ ಮುಖವರ್ಣಿಕೆ ಮಾಡುವಂತ ಪದ್ಧತಿಗಳನ್ನು ನೋಡ್ತೇವೆ. ಅದರ ಹೊರತಾಗಿ ಈ ರೀತಿ ಮುಖವಾಡನ್ನು ಮಾಡುವಂಥದ್ದು, ಅದಕ್ಕೆ ಒಂದಷ್ಟು ಮಂದಿ ಅದನ್ನ ಸಿಕ್ಕವರು ಬಳಕೆ ಮಾಡುವಂಥದ್ದು ಖಂಡಿತವಾಗಿ ತಪ್ಪು. ದಯವಿಟ್ಟು ಇದನ್ನು ನಿಲ್ಲಿಸುವಂತ ಪ್ರಯತ್ನ ರಿಷಬ್ ಶೆಟ್ಟಿ ಅವರೇ ಮಾಡಬೇಕು ಅಂತೇಳಿ ಸಮಸ್ತ ದೈವಾರಾಧಕರ ಪರವಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ.